3 ವರ್ಷಗಳ ಹಿಂದೆ ಹಠಾತ್ ಅನಾರೋಗ್ಯದಿಂದ ಸಂಭವಿಸಿದ ಸಾವು ಎಂದು ಮುಚ್ಚಿ ಹೋಗಿದ್ದ ಪ್ರಕರಣವೊಂದು ಈಗ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಪ್ರೇಮ ವಿವಾಹಕ್ಕೆ ಅಡ್ಡಿಯಾಗಿದ್ದ ತಂದೆಯನ್ನೇ ಮಿಲ್ಕ್ ಶೇಕ್ನಲ್ಲಿ ವಿಷವಿಕ್ಕಿ ಕೊಂದ ಆರೋಪದ ಮೇಲೆ ಪೊಲೀಸ್ ಪುತ್ರಿ ಹಾಗೂ ಆಕೆಯ ಪತಿ ಸೇರಿದಂತೆ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. 2023ರ ಏಪ್ರಿಲ್ 25ರಂದು ಮಹಾರಾಷ್ಟ್ರ ಪೊಲೀಸ್ ಅಧಿಕಾರಿ 45 ವರ್ಷ ಪ್ರಾಯದ ಜಯಂತ್ ಬಲ್ಲವಾರ್ ಎಂಬವರು ಪೊಲೀಸ್ ಕರ್ತವ್ಯಕ್ಕೆ ಹೊರಡುವ ಮುನ್ನ ಪುತ್ರಿ ಆರ್ಯ ನೀಡಿದ ಮಿಲ್ಕ್ ಶೇಕ್ ಅನ್ನು ಕುಡಿದಿದ್ದರು. ಕಚೇರಿ ತಲುಪುತ್ತಿದ್ದಂತೆ ಕುಸಿದು ಬಿದ್ದ ಅವರು ಮೃತಪಟ್ಟಿದ್ದರು. ಆ ಸಮಯದಲ್ಲಿ ಯಾವುದೇ ಶಂಕೆ ಬಾರದ ಕಾರಣ ಮರಣೋತ್ತರ ಪರೀಕ್ಷೆಯನ್ನ ನಡೆಸದೆ ಸಹಜ ಸಾವು ಎಂದು ಪ್ರಕರಣವನ್ನು ದಾಖಲಿಸಿ ಫೈಲ್ ಮುಚ್ಚಲಾಗಿತ್ತು. ಆರ್ಯ ತನ್ನ ಪ್ರೇಮ ಸಂಬಂಧಕ್ಕೆ ತಂದೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅವರನ್ನ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಳು. ಇದಕ್ಕಾಗಿ ಸೋದರ ಸಂಬಂಧಿಗೆ 5,000 ರೂಪಾಯಿಯನ್ನ ನೀಡಿ ವಿಷವನ್ನ ತರಿಸಿಕೊಂಡಿದ್ದಳು. ತಂದೆ ಕಚೇರಿಗೆ ಹೊರಡುವ ತರಾತುರಿಯಲ್ಲಿದ್ದಾಗ ಯಾರಿಗೂ ಅನುಮಾನ ಬರದಂತೆ ಪಾನೀಯದಲ್ಲಿ ವಿಷವನ್ನ ಬೆರೆಸಿದ್ದಳು ಎಂಬುದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಜಯಂತ್ ಸಾವಿನ ಬಳಿಕ ಆರ್ಯ ತನ್ನ ಪ್ರಿಯಕರ ಆಶೀಶ್ ಶೆಡ್ಮಾಕೆಯನ್ನ ವಿವಾಹವಾಗಿದ್ದಳು. ಆದರೆ ಇತ್ತೀಚೆಗೆ ದಂಪತಿಯ ನಡುವೆ ಕಲಹ ಆರಂಭವಾಗಿತ್ತು. ಇದೇ ವೇಳೆ ಆಶೀಶ್ನ ದುರ್ನಡತೆಯಿಂದಾಗಿ ಆತನನ್ನ ಪೊಲೀಸ್ ತರಬೇತಿಯಿಂದ ವಜಾಗೊಳಿಸಲಾಗಿತ್ತು. ಜಗಳ ವಿಕೋಪಕ್ಕೆ ಹೋದಾಗ ಕಳೆದ ವಾರ ಪೊಲೀಸ್ ಠಾಣೆಗೆ ತೆರಳಿದ್ದ ಆಶೀಶ್ 3 ವರ್ಷಗಳ ಹಿಂದೆ ನಡೆದಿದ್ದ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಇದೀಗ ಪೊಲೀಸರು ಮುಖ್ಯ ಆರೋಪಿ ಮೃತ ಅಧಿಕಾರಿಯ ಪುತ್ರಿ ಆರ್ಯ ಬಲ್ಲವಾರ್, ಆಕೆಯ ಪತಿ ಆಶೀಶ್ ಶೆಡ್ಮಾಕೆ ವಿಷ ಪದಾರ್ಥ ಪೂರೈಸಲು ಸಹಾಯ ಮಾಡಿದ ಆರ್ಯಳ ಸೋದರ ಸಂಬಂಧಿ ಚೈತನ್ಯ ಗೆಡಂ ಮತ್ತು ವಿಷ ಸರಬರಾಜು ಮಾಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ಹೆಚ್ಚಿನ ತನಿಖೆ ಮುಂದುವರೆದಿದೆ.